ಆಹಾ ಆಹಾ ಆರಾಮ್. ಇನ್ನೊಂಚೂರು ಎಣ್ಣೆ ಹಾಕಿ ಸರಿ ತಟ್ಟೆ. ಅಲ್ರಿ ಅದು ಎಂತ ತಲೆನ ಎಂತದ, ಎಷ್ಟು ಎಣ್ಣೆ ಹಾಕಿದ್ರು ಹಂಗೆ ಎಣ್ಣೆ ಕುಡ್ಕೊಳತ್ತಲ್ಲ. ಸರಿ ಬಿಸ್ತಲ್ಲಿ ಓಡಾಡಿದ್ದೀರಿ ಇವತ್ತು, ಅದಕ್ಕೆ. ಎಲ್ಲಿಗೆ ಹೋಗಿದ್ದೀರಿ ಇವತ್ತು ನೀವು? ಬೆಳಗಿಂದ ನಿಮ್ಮ ಸುದ್ದಿ ಇಲ್ಲ ಮಾರ್ರೆ. ಇವತ್ತು ಸ್ವಲ್ಪ ಕೆಲಸ ಇತ್ತು ಮಾರೈತಿ, ಹೊರಗಡೆ ಸಿಟಿ ಹತ್ರ ಹೋಗಿದ್ದೆ ನಾನಿವತ್ತು. ಎಂಥ ಬಿಸಿಲು ಅಂದ್ರೆ ಮಾತ್ರ ಭಾಳ ಬಿಸಿಲೇ ಹೊರಗೆಂತು. ನಿಂಗೆ ಆ ಬಟ್ಟೆ ತಂದನಲ್ಲ, ಹಾಕಿ ನೋಡಿದ್ಯಾ? ಒಳ್ಳೆ ಕಲ್ಲರ್ ಪಿಂಕ್, ನಿಂಗೆ ಒಳ್ಳೆ ಒಪ್ಪುತ್ತಾ ಕಲ್ಲರ್? ಹಾಂ, ಒಪ್ಪದೆ. ನಾನು ನಿಮ್ಮನೆ ಇರ್ತಾರೆ ಎಲ್ಲ ಕಪ್ಪಗಿದ್ದೀನ, ಇಷ್ಟು ಬಣ್ಣ ಇದ್ದೀನಿ ನಾನು, ಯಾವ್ದು ಹಾಕಿದ್ರು ನನಗೆ ಒಪ್ಪುತ್ತೆ. ಅಲ್ಲ, ನಾನು ಚಂದ ಇದ್ದೆ ಅನ್ಕೊಂಡ್ಬೇಕಾದ್ರೆ ಹೇಳ. ಅದಕ್ಕೆ ನಮ್ಮನೆಯವ್ರನ್ನೆಲ್ಲ ತೆಗೊಳ್ಳೋದೆಂತಕ್ಕೆ? ಒಟ್ಟು ಎಂತಾದರೂ ಹೇಳಿ ನಮ್ಮನೆಯವ್ರಿಗೆ ಒಂದು ಕುಯ್ಕ್ ಮಾತಾಡ್ದಿರೆ ನಿಂಗೆ ಸಮಾಧಾನವೇ ಇರೋದಿಲ್ಲಲ್ಲ ಅಂತ. ಇದ್ದಂಗೆ ಹೇಳ್ರೆ ಎದ್ದು ಬಂದು ಎದೆಗೆ ಒದ್ರಂತ ಯಾರು, ಆ ಥರ ಆಯಿತು. ಅಲ್ಲ, ನಾನಿನ್ನು ಸುಳ್ಳೆ ಹೇಳ್ತಿದ್ದೀನಿ. ನಿಮ್ಮ ತಂಗಿನೇ ಇದ್ದಾರಲ್ಲ, ಎಂಥದ್ದು ಏನು ಬಣ್ಣ ಇದ್ದಾರೆ, ಒಂಥರ ಗೋಧಿ ಬಣ್ಣ. ಅದು ಒಂದು ಎಂಥ ಅದೊಂದು ಬಟ್ಟೆ ಬರೆ ಒಂದಾದರೂ ಶಿಸ್ತಿದೆಯಾ ಮಾರ್ರೆ ಅವರಿಗೆ. ಎಂತ ಗಂಡ ಆಗಿದ್ದಕ್ಕೆ ಹೋಗಿ ಪಾಪದನಾಗಕ್ಕೆ ಹೋಗಿ ಸುಮ್ಮನಿರ್ತಾನಷ್ಟೆ. ಬೇರೆ ಯಾರು ಆಗಿದ್ದಿದ್ರೆ ಇಷ್ಟೊತ್ತಿಗೆ. ಏನು ನಾಲ್ಗೆ ಭಾಳ ಉದ್ದಾಗ್ತಿದ್ಯಲ್ಲ, ಏನು ಹೇಳ್ಬೇಕಂತಿದ್ದೀನಿ ನೀನೀಗ? ಅಲ್ಲ, ಅಂಥದ್ದೆಂತ ಹೇಳಿದೆ ಮಾರ್ರೆ, ನೀವೀಗ ಸಿಟ್ಟು ಮಾಡ್ಕೊಳ್ಳೋಷ್ಟ. ಅದು ಮಂಜನ್ ಚಂದಕ್ಕೆ ಇನ್ನೂ ಒಳ್ಳೆಯವರೆಲ್ಲ ಸಿಕ್ತಿದ್ರು ಅಂತ ಹೇಳಕ್ಕೆ ಹೋದೆ ನಾನಷ್ಟೆ. ಎಲ್ಲರೂ ಚಂದಕ್ಕೋಸ್ಕರ ಮದುವೆ ಆತಿಲಿ. ಚಂದ ಇದ್ರಂತ ಒಂದೇ ಕಾರಣಕ್ಕೋಸ್ಕರ ಮದುವೆ ಆಗ್ತಾ ಇದ್ದಿದ್ರೆ ಪ್ರಪಂಚದಲ್ಲ ಯಾವ್ಯಾವ ಥರವೋ ಮದುವೆ ಆಗ್ತಿದ್ರು. ಅದು ಒಂದೇ ನೋಡಿ ಮದುವೆ ಆಗ್ತಿಲ್ಲ ಹುಡುಗಿನ. ಅಯ್ಯಪ್ಪ, ಮತ್ತೆಂತೆಲ್ಲ ನೋಡಿ ಮದುವೆ ಆಗ್ತಾರೆ ಮಾರ್ರೆ. ಹಾಗಾದ್ರೆ ಚಂದವೇ ಮುಖ್ಯ. ನೀನು ಹೇಳುದು ಮರೀತಿ, ಇದು ದುಡ್ಡು ಮುಖ್ಯ ಅಲ್ದ ಹಂಗಾದ್ರೆ? ಹೌದಪ್ಪ, ದುಡ್ಡು ಬೇಕು. ನಾನೇನಾದರೂ ಹುಡುಗ ಆಗಿದ್ದಿದ್ರೆ, ನನಗೇನಾದರೂ ಚಾಯ್ಸ್ ಇದ್ದರೆ ನಾನು ಒಳ್ಳೆ ದುಡ್ಡಿರೋ ಹುಡುಗನೇ ಮದುವೆ ಆಗ್ತಿದ್ದೆ ಮಾರ್ರೆ. ಓಹೋ, ಹಾಗಾದರೆ ನಿನಗೆ ಚಾಯ್ಸ್ ಇದ್ದರೆ ನೀನು ನನ್ನ ಮದುವೆ ಆಗ್ತಿರ್ಲಿಲ್ಲ ಅಂತ ಆಯ್ತು. ಅಡ್ಡಿಲ್ಲ ಮರೀತಿ, ನೀನು ಸಾಧಾರಣ ಇದ್ದೆ, ಅಂಥದ್ದು ಅನ್ಕೊಂಡೆ ನಿನ್ನ. ಅದು ಹಂಗಲ್ಲ ಮಾರ್ರೆ. ಹೌದಪ್ಪ, ನಿನ್ನ ಅಪ್ಪಂಗೆ 6 ಜನ ಹೆಣ್ಮಕ್ಳು, ಯಾರು ಸಿಕ್ಕ ಸಾಕಂತೆಲ್ಲ ಮದುವೆ ಮಾಡಿ ಕೊಟ್ಟಿರೋರ. ನೀನು ಹಂಗೆ ಹೇಳೋದು. ಅದೇ 1-2 ಮಕ್ಕಳಾಗಿದ್ರೆ ನೀನು ಹಾಗಾದರೆ ದೊಡ್ಡ ದೊಡ್ಡ ಕುಳಿನೇ ಹುಡುಕ್ತಿದ್ದೆ ಮರೀತಿ. ನಮ್ಮಂತರ ಕೈಗೆಲ್ಲ ಸಿಗ್ತಿರ್ಲಿಲ್ಲ ನೀನು. ಜಾಪೆಲ್ಲ ಅಡ್ಡಿಲ್ಲ ಮಾತ್ರ. ಇಲ್ಲ, ಈಗಲೂ ಎಂಥರ ಪ್ಲ್ಯಾನ್ ಇತ್ತ ನಿಂದು? ಹೆಂಗೆ? ಬಿಡ್ತಾನೆ ಮಾರ್ರೆ. ಎಂಥದ್ದು ಮದುವೆ ಆಗಿ ಮಕ್ಕಳೆಲ್ಲ ಅದ್ರ ಮೇಲೆ ಅದ್ರ ಯೋಚನೆ. ನಾನೀಗ ಲೋಕ ರೂಢಿ ಹೇಳಿದ್ದು ಮಾರ್ರೆ. ಹಂಗೆಲ್ಲ ನಿಮ್ಮನ್ನ ಬಿಟ್ಟು ಹೋಗೋ ಥರ ಇದ್ದಿದ್ರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಬೆಳಗಿಂದ ಸಂಜೆವರೆಗೆಲ್ಲ ಹೊಲ್ದು ಮನೆಗೋಸ್ಕರ ದುಡಿಬೇಕಾ? ಬಟ್ ಹಂಗೋ ಹಿಂಗೋ ನಾನೇನು ದುಡುವನಲ್ಲ ಅಂತ ಹೇಳ್ತಿದ್ದೆ ನೀನು ಅಲ್ದಾ? ಈಗ ದುಡುವರಲ್ದು ಜೀವನ ಎಂತ ನಡೀತಿತ್ತಲ್ಲ, ಒಳ್ಳೆ ರೀತಿ ಇತ್ತಲ್ಲ, ನಾವು ಸಾಕದೆ. ಹಬ್ಬ ಅಂತೂ ಒಂದು ದಿವಸ ನಾವು ಒಳ್ಳೆ ರೀತಿ ಇತ್ತನ್ಕ ನಿನ್ನ ಬಾಯಲ್ಲಿ ಬಂತಲ್ಲ ಮರೈತಿ. ಆಯ್ಲಿ, ಅದೆಲ್ಲ ಇರಲಿ. ನಾನು ಮತ್ತೆ ಹೇಳ್ಕಂದ್ರೆ ಆಗಳಿಗೆ ಸುಮಾರು ಹುಡುಗಿರ್ನೆಲ್ಲ ಕಂಡಿದ್ದೆ, ಒಳ್ಳೊಳ್ಳೆ ಹುಡುಗಿಯರನ್ನ. ಸ್ವಲ್ಪ ಹುಡುಗಿ ಕಾಣಲ್ಲ, ನಾನೊಂದು 50 ಹುಡುಗಿ ಮೇಲೆ ಕಂಡಿದ್ದೆ ಕಣ. ಒಪ್ಪದು ಹುಡುಗಿ ಕಮ್ದು ಉಪ್ಪಿಟ್ಟು ಅವಲಕ್ಕಿ ತಿನ್ಕ ಒಪ್ಪದು. ಶ್ಯಾಮಲೆ ಹೇಳ್ತಿತ್ತು, ಉಪ್ಪಿಟ್ಟು ಅವಲಕ್ಕಿ ತಿನ್ನೋಕ್ಕೋಸ್ಕರ ಹುಡುಗಿ ನೋಡಕ್ಕೆ ಹೋಗೋದಂತಲ್ಲ ನೀವು ಆಗೆಲ್ಲ. ಎಂತ ಮಾರ್ರೆ ನೀವು? ಇಲ್ಲಪ್ಪ, ಹಂಗಲ್ಲ. ಅದು ಅವಳು ಸೀಕ್ರೆಟ್ ಪೂರ ನಿಂಗೆ ಹೇಳಲಿಲ್ಲ ಅಷ್ಟೇ. ಅದೆಂತ ಸೀಕ್ರೆಟ್ ಮಾರ್ರೆ? ನಾನು ಚಂದ ಇಲ್ದಿದ್ದ ಹುಡುಗಿನೇ ಮದುವೆ ಆಯ್ಕಂತ ಡಿಸೈಡ್ ಮಾಡಿದ್ದಿದ್ದೆ. ಅದಕ್ಕೆ ಹೇಳ್ದಾಗೆಲ್ಲ ಹೋಪ್ದು. ಈ ಹುಡುಗಿ ಕಮ್ದು, ಹುಡುಗಿ ನನಗಿಂತ ಚಂದ ಇದ್ದಳಂದ್ರೆ ಮದುವೆಗೆ ಒಪ್ಪೋದಿಲ್ಲ. ಹಾಗೆ ಕ್ಯಾನ್ಸಲ್ ಮಾಡ್ಕೊ ಒಪ್ಪುದು. ಹಾಗೆ ಕಂಡು 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 ಕಡೆಗೆ ನಿನ್ನ ಒಪ್ಪುದು. ಅಂದ್ರೆ ನೀವು ಕಂಡದಷ್ಟು ಜನರೊಳಗೆ ಚಂದ ಇಲ್ದಿದ್ದ ಹುಡುಗಿ ನಾನೇನಾ? ಹೌದೇ, ಒಂದೊಂದು ಹುಡುಗಿರ್ನ ಕಾಣ್ಕಿತ್ತಿ ಅಂತ ಚಂದ ಅಂತೆ. ಹಾವು ಥರ ಜಡಿ. ಮತ್ತು ಎಂಥ ಒಂದು ಪರ್ಸ್ನಾಲಿಟಿ ಅಂದರೆ ಒಬ್ಬೊಬ್ಬರು ಹುಡುಗಿರ್ದು ಅಷ್ಟಷ್ಟು ಉದ್ದ, ಅಷ್ಟಷ್ಟು ಚಂದ. ನನಗೆ ಒಂಥರ ಆಗ್ತಿತ್ತೆ, ಎಂಥದ್ದು ಇಷ್ಟು ಚಂದದ ಹುಡುಗಿ ನಂಗೆ ಅನ್ಕಂಡು. ನಾನು ಅದಕ್ಕೆ ಬ್ಯಾಡ ಅಂತ ಬಿಟ್ಟಿದ್ದೆ ಸುಮಾರು ಹುಡುಗಿರ್ನ.
ಆಮೇಲೆ ನಮ್ದು ದೂರದೊಂದು ಪೈಕಿ ಇದ್ದಿತ್ತು ಮರೈತಿ. ಪೈಕಿ ಹೆಣ್ಣು ಅದು ಆಗಳಿಕೆ ಎಂಥದ್ದು ಓದ್ತಿದ್ದಿತ್ತು ಕಾಣದು. ಇವು ಎಂಥ ಚಂದ ಅಂತೆ, ಯಪ್ಪ ಕೈ ತೊಳೆದು ಮುಟ್ಕು ಅಷ್ಟು ಚಂದ. ಅದಿಂತೂ ನಾನು ಹಿಂದೆ ಬಿದ್ದಿದ್ದಿತ್ತು ಕಣ್ಣು ಮದುವೆಗೆ ಆಯ್ಕೆ ಅನ್ಕಂಡು ಎಲ್ಲ ಬಸ್ ಸ್ಟ್ಯಾಂಡಿಗೆ ಹೋರು ಹೋದೆ, ದೇವಸ್ಥಾನಕ್ಕೆ ಹೋರು ಹೋದೆ, ಎಲ್ಲಿ ಕಂಡ್ರು ನಾನು ಫಾಲೋ ಮಾಡ್ತಿದ್ದಿತ್ತು ಕಣ್ಣು. ಅವಳನ್ನೇ ಮದುವೆ ಆಗಬೇಕಿತ್ತು ನೀವು, ಯಾಕೆ ನನ್ನ ಮದುವೆ ಆದ್ರಿ? ಅದೇ ಹೇಳನಲ್ಲ, ನನಗೆ ಚಂದ ಇದ್ದು ಹುಡುಗಿ ಬ್ಯಾಡ ಇದ್ದಿತ್ತು, ಹಂಗಾಗಿ ನಾನು ಮದುವೆ ಆಗಲಿಲ್ಲ. ಅಲ್ಲದೆ ಪೈಕಿಲಿ ಮದುವೆ ಅಪ್ಪಕ್ಕಾಗಲ್ದ, ಹಂಗಾಗಿ ಮತ್ತು ಸುಮ್ಮನೆ ಮಕ್ಕಳು ಮರಿ ಎಲ್ಲ ಅಪ್ಪಕ್ಕೆ ತೊಂದರೆ ಹತ್ತಂಬ್ರದ್ದು. ಹಂಗಾಗಿ ಪೈಕಿಲ್ ಬ್ಯಾಡ ಅನ್ಕ ಮದುವೆ ಇರಲಿಲ್ಲಪ್ಪ. ಯಾರು ಮರ್ರೆ ಆದ್ರೂ ನಿಮ್ಮ ಪೈಕಿಲ್ ಅಷ್ಟು ಚಂದ ಇದ್ದದ್ದು ಹುಡುಗಿ ನಾನೆಲ್ಲೂ ಕಾಣಲಿಲ್ಲಪ್ಪ ಮದುವೆಲು ಫಂಕ್ಷನಲ್ಲೆಲ್ಲ ಇಷ್ಟು ವರ್ಷ. ಇಲ್ಲಪ್ಪ, ಅವಳು ಬೇಜಾರಾಗಿ ಕಡೆಗೆ ಅಲ್ಲೆಲ್ಲ ಕೆಲಸ ಸಿಕ್ತು ಹೋದವಳು, ಈಚೆಗೆ ಬರಲೇ ಇಲ್ಲ ಅವಳು. ಸುಮಾರು ವರ್ಷ ಆಯಿತು. ಈಗೇನು ಮದುವೆ ಆಯಿಪೋ ಎಂಥದೋ ಗೊತ್ತಿಲ್ಲ. ಒಂದು ಸತಿ ಆಚೆ ಬದಿಗೆ ಹೋದರೆ ಅವ್ರ ಅಮ್ಮನ ಹತ್ರ ಕೇಳ್ಕು. ಯಾಕೆ ಈಗ ಯಾಕೆ ಅವಳು ಸುದ್ದಿ? ಆಯಿತು ಹೋಯ್ತು, ಅವಳೆಲ್ಲ ಹೋದ್ಲು, ಈಗ ಯಾಕೆ ಹುಡುಕ್ಬೇಕು ನೀವು ಅವಳನ್ನ? ಬಿಡಿ, ಈಗ ವಯಸ್ಸಾಗಿರುತ್ತಲ್ಲ, ಭಾಳ ಸೈಜು ಚಂದ ಇರೋರೆಲ್ಲ ಭಾಳ ಬೆಳೆದು ಬಿಡ್ತಾರೆ. ಏಜ್ ಅದ್ರ ಮೇಲೆ ಬೇಡ, ಈಗ ಯಾಕೆ ಹುಡುಕ್ತೀರಿ ಸುಮ್ಮನೆ? ನಾನು ಹಂಗೆ ಬಿಡೋದು ಇಲ್ಲ ನಿಮ್ಮನ್ನ ಎಲ್ಲೂ ಹೋಗೋಕ್ಕೆ. ಹೊಟ್ಟೆಗಿಚ್ಚು ಇದೆಲ್ಲ ಜೋರಿತ್ತಲ್ಲ ನಿಂಗೆ. ಹಂಗೆಂಥದ್ದು ಹೊಟ್ಟೆಗಿಚ್ಚು? ಈಗಲೂ ಬೇಕಾದ್ರೆ ಆಗಿ, ನಾನೇನು ಬೇಡ ಅಂತ ಹೇಳಲಿಲ್ಲ. ಇಲ್ಲಪ್ಪ, ಈಗಾದರೆ ಇಲ್ಲೇ ಎಲ್ಲ ಊರಿಂದೆಲ್ಲ ಊರಲ್ಲೇ ಹುಡುಗಿಯರು ಚಂದ ಅಲ್ಲ. ನಮ್ಮೂರಲ್ಲೇ ನಮ್ಮ ಕಡೆಯೇ ಹಾಗೆ ಹುಡುಗಿಯರು ಒಬ್ರಿಗಿಂತ ಒಬ್ರು ಚಂದ. ಹಂಗಾಗಿ ನಾನು ನಿಮ್ಮ ಕಡೆ ತಗೊಬಂದದ್ದು ಚಂದ ಇಲ್ದಿದ್ದು ಬೇಕಂತ.